ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಚಂದ್ರಿಕಾ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬಿಟ್ಕೊಡುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಹೇಗಿದ್ದೀರಾ? ಎಲ್ಲಿಂದ ಬರ್ತಿದ್ದೀರಿ? ನಾನು ಮಡಂತಿಯರಿಂದ ಬರ್ತೇನೆ. ಮಡಂತಿಯರಿಂದ ನಮ್ಮ ಟಿವಿ ಸುರತ್ ಕಲೆಗೆ ಬಂದಿದ್ದೀರಾ? ಓಕೆ, ಏನು ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದಾರೆ? ಒಂದು ರವೆ ಲಡ್ಡು ಮಾಡ್ಬೇಕಂತಿದ್ದೇನೆ, ಪಾಕ ಮಾಡದೆ. ಮತ್ತೆ ಪಾಕ ಮಾಡ್ಲಿಕ್ಕಿಲ್ಲ, ಹಾಗೆ ರವೆ. ಆಮೇಲೆ ಒಂದು ಚಿಕನ್ ಸುಕ್ಕ ಅಂತ ನಮ್ಮ ಸ್ಟೈಲ್. ಓಕೆ, ಒಂದು ಸ್ವೀಟ್, ಇನ್ನೊಂದು ಖಾರ, ಎರಡೊಂದು ಮಾಡ್ಲಿಕ್ಕೆ ಅಡುಗೆ ರೂಮಿಗೆ ಹೋಗಲ್ಲ? ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆ ಬಂದೇನೆ ಎಂತ ಮಾಡಬೇಕು? ಮೊದಲಿಗೆ ನಾನು ಸ್ವೀಟ್ ಮಾಡಬೇಕಂತ ಅಡುಗೆ ಮಾಡಬೇಕು. ಓಕೆ, ಪ್ರತಿ ಸ್ವೀಟ್ ಮಾಡ್ತಾ ಇದ್ದೀರಲ್ಲ? ಅದೇ, ಈಗ ಲಡ್ಡು ಮಾಡ್ತಾ ಇದ್ದೀರಾ? ಓಕೆ, ಏನು ಬೇಕು ಲಡ್ಡು? ಬಸ್ ಲಡ್ಡು ರವೆ ಮತ್ತು ತೆಂಗಿನ ತುರಿಯನ್ನು ಹುರ್ಕೋಬೇಕು ನಾವು ಮೊದಲಿಗೆ. ಓಕೆ, ಹಾಗಾದರೆ ಬಾಣಲೆ ಬೇಕು. ಓಕೆ, ನೀವು ರವಾದಲ್ಲಿ ಲಡ್ಡು ಮಾಡ್ತಿದ್ದೀರಲ್ಲ? ಬರೀ ಲಡ್ಡುಗೆ ಏನು ಹೆಸರು? ಈಗ ಕೆಲವೆಲ್ಲ ಗಣೇಶ ಚತುರ್ಥಿ ಬಂದಾಗ ಆ ಟೈಮಲ್ಲೆಲ್ಲ ಈಗ ಹಬ್ಬ ಎಲ್ಲ ಬರ್ತಾ ಉಂಟಲ್ವಾ, ಹಾಗಾಗಿ ಇದೊಂದು ದಿಢೀರಾಗಿ ಆಗುವಂತ ಲಡ್ಡು. ದಿಢೀರ್ ಲಡ್ಡು ಅಂತ ಹೇಳ್ಬೋದಲ್ಲ? ಫಸ್ಟ್ ನಾವು ಇದನ್ನು ಹುರ್ಕೊಳ್ಳುವ. ತೆಂಗಿನ ತುರಿ ಇಲ್ಲ, ತೆಂಗಿನ ತುರಿ ಹಾಕ್ತದೆ. ಇದಕ್ಕೆ ಪಾಕ ಏನು ಮಾಡ್ಲಿಕ್ಕಿಲ್ಲ, ತುಂಬಾ ಬೇಗ ಆಗ್ತದೆ ಇದು. ಅಂದ್ರೆ ಏನು ಬೆಲ್ಲದ ಪಾಕ ಆ ಥರ ಏನು ಇಲ್ಲ, ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲದ್ರೆ ಸಕ್ಕರೆ ಪಾಕ ಮಾಡಬೇಕಾಗ್ತದೆ ರವೆ ಲಡ್ಡು ಮಾಡುವಾಗ. ಅಂದ್ರೆ ಈಗ ನೀವು ಇದಕ್ಕೆ ಡೈರೆಕ್ಟ್ ಸಕ್ಕರೆ ಹಾಕ್ತಿದ್ದೀರಾ? ಡೈರೆಕ್ಟ್ ಸಕ್ಕರೆ ಏನು ಪಾಕ ನೀರು ಮಾಡಿ ಆ ಥರ ಏನು ಮಾಡಿ? ಇಲ್ಲ, ಹುಡಿ ಮಾಡಿ ಹಾಕ್ತಾ ಇದ್ದೀವಿ. ಇದನ್ನು ನಾವು ಸ್ವಲ್ಪ ಫ್ರೈ ಆದ ನಂತರ ಇದನ್ನು ಸ್ವಲ್ಪ ಹುಡಿ ಮಾಡ್ಕೋಬೇಕು ಮಿಕ್ಸಿಯಲ್ಲಿ. ಓಕೆ, ಅಂದರೆ ಹುಡಿ ಮಾಡಲಿಕ್ಕೆ ತೆಂಗಿನ ಇದನ್ನು ಫ್ರೈ ಮಾಡಿದರೆ ಈಸಿ ಅಂತ, ಅಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಲ್ಲ? ಇಲ್ಲದೆ ನೋಡಿ, ಈಗ ಇದು ದೊಡ್ಡ ದೊಡ್ಡ ಪೀಸ್ ಉಂಟು, ಹಾಗೆ ಸಿಗ್ತದೆ, ಚೆನ್ನಾಗಾಗೋದಿಲ್ಲ ತಿನ್ನಲಿಕ್ಕೆ. ಚೆನ್ನಾಗಾಗೋದಿಲ್ಲ. ಮತ್ತು ನಾರ್ಮಲ್ ಆಗಿ ತೆಂಗಿನಕಾಯಿನ ಹೀಗೆ ನಾವು ಹುಡಿ ಮಾಡಿದರೆ ಪಾಯಸ ಮಾಡಬೇಕು, ಹೌದಲ್ಲ? ಇದು ಸಾಕು, ನಾವೊಂದು ಪ್ಲೇಟಿಗೆ ತೆಗೆದಿರುವ. ಓಕೆ, ಕೊಬ್ಬರಿ ಬೇಕಾದರೂ ಯೂಸ್ ಮಾಡ್ಬೋದಲ್ಲ? ಹಾಂ, ಯೂಸ್ ಮಾಡ್ಬೋದು. ಓಕೆ, ಇವಾಗ ಇದು ಸ್ವಲ್ಪ ತಣಿಲಿ. ಓಕೆ, ಆಮೇಲೆ ಇನ್ನು ಬೇರೆ ಹೊರಗಲಿಕ್ಕೊಂಡ? ಹಾಂ, ಹುರಿಲಿಕ್ಕುಂಟು. ಇವಾಗ ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಓಕೆ, ಎಲ್ಲ ಹಾಕ್ತೇನೆ ತುಪ್ಪ. ಒಂದು ಕಪ್ಪಿನಷ್ಟು ತುಪ್ಪ ಅಲ್ಲ? ಹಾಂ, ಹಾಕಿದೆ. ಇವಾಗ ಇಲ್ಲಿ ನಾನು ನೋಡಿ ಡ್ರೈ ಫ್ರೂಟ್ಸ್ ತಗೊಳ್ತಾ ಇದ್ದೇನೆ. ಗೋಡಂಬಿ, ಬೀಜ ಮತ್ತು ದ್ರಾಕ್ಷಿ ಹಾಕ್ತೇನೆ ಇವಾಗ ಇದಕ್ಕೆ. ತುಪ್ಪ ಜೊತೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಬೆರೆತಾಗ ಲಡ್ಡುವಿನ ಸ್ಪೆಷಲ್ ಬೇರೆ ಅಲ್ಲ? ಹೌದು. ಇವಾಗ ಇದು ನೋಡಿ ಫ್ರೈ ಆಯಿತು. ಇವಾಗ ನಾನು ಇದಕ್ಕೆ ರವೆ ಹಾಕ್ತಾ ಇದ್ದೇನೆ, 1 ಕಪ್ ಆಗುವಷ್ಟು. 1 ಕಪ್ಪಿನಷ್ಟು ರವೆ? ಒಂದು 3/4 ಕಪ್ ಉಂಟು. ಬಾಂಬೆ ರವೆ ಅಂತ ಹೇಳ್ತಾರೆ ಅದೇ. ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು. ನಾನಿದು ಹುರಿಯುವ ತನಕ ಇದೊಂದು ಹುಡಿ ಮಾಡ್ಬೋದಾ ನಿಮಗೆ? ಸಕ್ಕರೆ ಮತ್ತೆ ಇಲ್ಲಿ ಏಲಕ್ಕಿನಲ್ಲ? ನಾನು ಸುಮ್ಮನೆ ಕೂತ್ಕೊಂಡು ನೋಡೋದು ಬೇಡ ಅಂತೇಳಿ ಹುಡಿ ಮಾಡಿ ಕೆಲಸ ಕೊಡ್ತಿದ್ರಲ್ಲ, ಕೊಡಿ. ಇದು ಏಲಕ್ಕಿ. ಎರಡನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಅಲ್ಲ?
ಸಾಕಾ? ಸಾಕು. ಸಕ್ಕರೆ ಮತ್ತು ಏಲಕ್ಕಿ ಬೇಗ ಇದಕ್ಕೆ ಹಾಕಿ ಆಮೇಲೆ ಇದನ್ನು ಸಹ ಪುಡಿ ಮಾಡಬೇಕು ಸ್ವಲ್ಪ. ಓಕೆ, ತೆಂಗಿನಕಾಯಿ ಅಲ್ಲ? ಇದು ರವೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲ ತಿನ್ನಲಿಕ್ಕೆ ಒಳ್ಳೇದಾಗೋದಿಲ್ಲ. ಓಕೆ, ಅಂದರೆ ಚೆನ್ನಾಗಿ ಬೇಯಬೇಕು ಅಂತ ಹೇಳ್ತೀವಿ. ಹಾಂ, ಹೌದು. ಫ್ರೈ ಮಾಡಿದ ತೆಂಗಿನ ತುರಿಯನ್ನು ಹುಡಿ ಮಾಡ್ಕೋಬೇಕು. ಜಾಸ್ತಿ ಬೇಡ, ಸ್ವಲ್ಪ ಮಾಡಬೇಕಾ ನಾನು? ಬೇಡ ಬೇಡ, ನಾವು ಅಡುಗೆಯಲ್ಲಿ ಸ್ಪೀಡ್ ಇದ್ದೀವಿ. ಹೌದೌದು, ಅಲ್ಲ ನಿಮ್ಮ ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದಾ ಹೇಗೆ? ಹೌದು. ಡೈರೆಕ್ಟ್ ಇದಕ್ಕೆ ಹಾಕು. ಅಲ್ಲ, ಸ್ಪೂನ್ ಕೊಡಿ. ಇದೆಲ್ಲ ತೆಂಗಿನ ತುರಿಯನ್ನು ಹಾಕೋಬೇಕು ಇದಕ್ಕೆ. ಓಕೆ, ಏಲಕ್ಕಿ ಎಲ್ಲ ಘಮ ಘಮ ಬರ್ತಾ ಉಂಟಲ್ಲ. ಆಮೇಲೆ ಇದನ್ನು ಸ್ವಲ್ಪ 1-2 ನಿಮಿಷ ಫ್ರೈ ಮಾಡಿದರೆ ಸಾಕು. ಓಕೆ, ಇದು ಸಕ್ಕರೆ ಹುಡಿ ಲಾಸ್ಟಿಗೆ ಹಾಕೋದಾ? ಅದನ್ನು ಬೌಲಿಗೆ ಹಾಕಿ ಮತ್ತೆ ಹಾಕುವ. ಓಕೆ, ಸ್ವಲ್ಪ ಕಲರ್ ಯೆಲ್ಲೋ ಕಲರ್ ಬರ್ತಾ ಉಂಟಲ್ಲ. ಹೌದು, ಮತ್ತು ಇದು ಪ್ಯೂರ್ ಗೀ ಯೂಸ್ ಮಾಡಿದ್ದು ಮನೆಯಲ್ಲಿ. ಹಾಂ, ಮನೆ ಏನು ಹೊರಗಿನಿಂದ ಪೇಟೆಯಿಂದ ತಂದಿದ್ದಲ್ಲ? ಅಲ್ಲ, ಮನೆಯಲ್ಲಿ. ಓಕೆ, ಘಮ ಬರ್ತಾ ಉಂಟಲ್ಲ ಮನೆಯಲ್ಲಿ ದನ ಕರುಗಳೆಲ್ಲ ಇಂತು ಅಂತ ಲೆಕ್ಕ. ಹೌದು. ಓಕೆ, ಸಾಕು. ಸಾಕಲ್ಲ? ಆಫ್ ಮಾಡೋದಾ? ಹಾಂ. ಓಕೆ, ಈಗ ಅದಕ್ಕೆ ಇದು ಆರಬೇಕಾ ಸ್ವಲ್ಪ? ನಾವು ಉಂಡೆ ಮಾಡಬೇಕಾದ್ರೆ ಸ್ವಲ್ಪ ಆರಬೇಕು. ಅದಕ್ಕೆ ನಾವು ಬಿಸಿ ಹಾಲನ್ನು ತಗೊಂಡಿದ್ದೇವೆ ಇಲ್ಲಿ. ಬಿಸಿ ಮಾಡಿದ ಹಾಲು. ಓಕೆ, ಇದನ್ನು ನಾವು ಇದಕ್ಕೆ ಹಾಕುವ. ಓಕೆ, ಕೊಡಿ. ಸಕ್ಕರೆಯ ಹುಡಿ ಅಲ್ಲ? ಓಕೆ, ಸಕ್ಕರೆ ಮತ್ತು ಸ್ವಲ್ಪ ಅದಕ್ಕೆ ಏನು ಹಾಕಿದೆ? ಏಲಕ್ಕಿ ಅಲ್ಲ? ಹೌದು. ಸಿಹಿ ಕಮ್ಮಿ ಬೇಕಿದ್ದವರು ಕಮ್ಮಿ ಕೂಡ ಯೂಸ್ ಮಾಡ್ಬೋದು. ಹೌದು, ಸಕ್ಕರೆ ಹುಡಿ ಮಾಡಿಕೊಂಡ್ರೆ ಬೇಕಾದಾಗೆ ಯೂಸ್ ಮಾಡ್ಬೋದು. ಮತ್ತೆ ತುಪ್ಪ ಏನು ಆ್ಯಡ್ ಮಾಡ್ಲಿಕ್ಕೆ ಉಂಟಾ? ಇಲ್ಲ, ಖಾಲಿ ಹಾಲು ಮಾತ್ರ. ಓಕೆ, ಹಾಲನ್ನು ಅಂದರೆ ಈಗ ಹೇಗೆ ಅದು ಹಾಲನ್ನು ಬೇಯಿಸಿ ಅಂದರೆ ಕುದಿಸಿ ಉಗುರು ಬೆಚ್ಚ ಮಾಡಬೇಕು ಹಾಲನ್ನು ಸ್ವಲ್ಪ. ಓಕೆ, ನೀವು ಆಲ್ರೆಡಿ ಈಗ ಉಗುರು ಬೆಚ್ಚ ಮಾಡಿ ತಂದಿದ್ದೀರಾ? ಸ್ವಲ್ಪ ಉಗುರು ಬಿಸಿ ಉಂಟದು. ಓಕೆ, ತುಂಬ ಬಿಸಿ ಹಾಕ್ಬಾರ್ದು. ಓಕೆ, ಇವಾಗ ಇದಕ್ಕೆ ನಾವು ಸ್ವಲ್ಪ ಹಾಲನ್ನು ಸೇರಿಸಿ ಉಂಡೆ ಮಾಡುವ. ಓಕೆ, ಇದು ನೋಡಿ ಹಾಲನ್ನು ಸೇರಿಸ್ತಾ ಇದ್ದೇನೆ. ಹಾಲು ಕೂಡ ನೀವು ಮನೆಯಿಂದಲೇ ತಂದಿದ್ದು ಅಂತ ಹೇಳ್ಬೋದು. ಈಗ ತುಪ್ಪ ಎಲ್ಲ ಮನೆಯಿಂದ ಮಾಡಿದ ಕಾರಣ ಶುದ್ಧವಾದ ಹಾಲು ಅಂತ. ಈಗ ನಾರ್ಮಲ್ ಆಗಿ ಈಗ ಈ ಥರ ಲಡ್ಡುಗಳಿಗೆಲ್ಲ ಹಾಲು ಮಿಕ್ಸ್ ಮಾಡ್ತಾರಾ ಹೇಗೆ? ಅಲ್ಲ, ಈ ಥರ ಮಾಡಿದ್ರೆ ಒಳ್ಳೆ ಆಗ್ತದೆ. ಅಂದರೆ ಒಂದು 15 ದಿವಸ ಇಡ್ಬೋದು ಆರಾಮದಲ್ಲಿ. ಈ ಥರ ಹಾಲು ಹಾಕಿದ್ರು ಕೂಡ ಇಡ್ಬೋದು. ಓಕೆ ಅಲ್ಲ? ಅಂದರೆ ಇದು ಈಗ ಸ್ವಲ್ಪ ಸ್ಮೂತ್ ಇದೆ, ಸ್ವಲ್ಪ ಆರಿದ ನಂತರ ಗಟ್ಟಿ ಆಗ್ತದೆ. ಅದು ಸಕ್ಕರೆ ಹಾಕಿದ್ದೇವಲ್ವಾ, ಹಾಗಾಗಿ. ಒಂದು ಸಣ್ಣ ಲಡ್ಡು ಆಯ್ತು ಇದು ನಿಮಗೆ. ಹೌದು, ಲಾಸ್ಟಿಗೆ ಅಂದರೆ ರುಚಿ ನೋಡಲಿಕ್ಕೆಲ್ಲ ಆ ಲಡ್ಡು ಇರುತ್ತಲ್ಲ. ಓಕೆ, ಈಗ ಸರ್ವ್ ಮಾಡೋ ಟೈಮಲ್ಲ. ಓಕೆ, ಈ ಥರದ ಒಂದೊಂದೇ ರವೆ ಲಡ್ಡು ಮಕ್ಕಳಿಗೆ ಡೈಲಿ ಕೊಟ್ಟರೆ ಗಮ್ಮತ್ತು. ಹೌದು. ನೋಡಿ, ದಿಢೀರಾಗಿ ರವೆ ಲಡ್ಡು ರೆಡಿ. ದಿಢೀರಾಗಿ ಲಡ್ಡು ನಿಜವಾಗಿ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದ್ದರೆ ಒಂದು 5 ನಿಮಿಷ 10 ನಿಮಿಷದಲ್ಲಿ ರೆಡಿ ಮಾಡ್ಬೋದಲ್ಲ. ನಾರ್ಮಲ್ ಆಗಿ ನಾವು ರವೆ ಲಡ್ಡು ಈ ಹಬ್ಬ ಹರಿದಿನ ಈ ಥರದಲ್ಲಿ ತಿಂತೇವೆ. ಈ ಥರ ಸ್ಪೆಷಲ್ಲಾಗಿ ನಿಮ್ಮ ಕೈ ರುಚಿ ಚೆನ್ನಾಗಿರ್ಬೋದು ಅಂತ ಅನ್ನಿಸ್ತಾ ಉಂಟು. ಓಕೆ, ಟೇಸ್ಟ್ ನೋಡೋದಾಗದೆ. ಓಕೆ, ಚಂದ್ರಿಕಾ ಅವರು ಸಾಕಾಗಿರುವಂತಹ ರವೆ ಲಡ್ಡು ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ರವೆ ಲಡ್ಡು ತಯಾರಿಸುವ ವಿಧಾನ: ಮೊದಲು ತೆಂಗಿನ ತುರಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿ ಬಾದಾಮಿ ಚೂರುಗಳನ್ನು ಹುರಿದು 1 ಕಪ್ ರವೆಯನ್ನು ಸೇರಿಸಿ ಹುರಿಯಿರಿ. ಘಮ ಬರುವವರೆಗೂ ಹುರಿಯಿರಿ. ಇನ್ನೊಂದೆಡೆ ಸಕ್ಕರೆ ಹಾಗೂ ತೆಂಗಿನ ತುರಿಯನ್ನು ಪುಡಿ ಮಾಡಿಕೊಂಡು ರವೆಗೆ ಸೇರಿಸಿ 1-2 ನಿಮಿಷ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪವೇ ಹಾಲನ್ನು ಸೇರಿಸಿ ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ರವೆ ಲಡ್ಡು ತಯಾರು. ಓಕೆ, ರವೆ ಲಡ್ಡು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋದಲ್, ಸತ್ಯನಾಥ್ ತೋಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ಚಂದ್ರಿಕಾ ಅವರು ಆವಾಗಲೇ ಸ್ಪೆಷಲ್ ಆಗಿ ಸ್ವೀಟ್ ಲಡ್ಡು ರೆಡಿ ಮಾಡಿಟ್ಟಿದ್ದಾರೆ. ಅದ್ರ ಜೊತೆ ಇನ್ನೊಂದು ಖಾರ ಐಟಮ್ ಮಾಡ್ತಾರೆ ಅಂತ ಹೇಳಿದರು. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಎಸ್ ಮ್ಯಾಮ್, ಇವಾಗ ಚಿಕನ್ನಲ್ಲಿ ಏನು ಚಿಕನ್ ಸುಕ್ಕ ಮಾಡ್ತಿದ್ರು. ಓಕೆ, ಏನು ಬೇಕು ಫಸ್ಟಿಗೆ? ಇದನ್ನೆಲ್ಲ ನಾವು ಫ್ರೈ ಮಾಡಬೇಕು. ಮೆಣಸು ಮತ್ತು ಇದು ಕೊತ್ತಂಬರಿ, ಜೀರಿಗೆ. ಓಕೆ, ಆಯಿಲ್ ಹಾಕಬೇಕಾ? ತುಪ್ಪ ಹಾಕ್ತೀರಾ? ತುಪ್ಪ ಹಾಕ್ತೀವಿ. ಅಕಸ್ಮಾತ್ ತುಪ್ಪ ಇಲ್ಲದ್ರೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ಬೋದು. ಅಂದರೆ ಸೇಮ್ ಅದೇ ಥರ ಟೇಸ್ಟ್ ಬರುತ್ತಲ್ಲ? ಬರುತ್ತೆ. ಓಕೆ, ಆಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತೀನಿ. ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೇನೆ. ಇದನ್ನು ಹಾಕ್ತಿದ್ದೆ. ಇದು ಹಾಕಲೇಬೇಕು, ಬೆಳ್ಳುಳ್ಳಿ ಹಾಕಲೇಬೇಕು. ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಉಂಟು. ಹೌದಾ? ಅಡಿಗೆ ಎಲ್ಲ ಮಾಡ್ತೀರಾ? ಹೌದು, ಅಡಿಗೆ ಇದೆ. ಹೌದಾ? ಹೇಗೆ ಉಂಟು ಹೆಸರು? ಅನ್ನಪೂರ್ಣೆ ಕಿಚನ್ ಅಂತ. ಅನ್ನಪೂರ್ಣೆ ಕಿಚನ್. ಓಕೆ, ಅಲ್ಲಿ ಕೂಡ ನೋಡಿ ಅನ್ನ ಅಂದರೆ ಏನು ದೇವರ ಹೆಸರು ಇಟ್ಟಿದ್ದಾರೆ, ಅನ್ನಪೂರ್ಣೆ ಅಂತೇಳಿ. ಅದರಲ್ಲಿ ಕೂಡ ಈಗ ಅಡಿಗೆದೆಲ್ಲ ಹೇಳ್ತಾ ಇರ್ತೀರಾ? ಹೌದು. ಓಕೆ, ಇದು ಚೆನ್ನಾಗಿ ಕಾಯಬೇಕು, ಇಲ್ಲದ್ರೆ ಅದು ಗ್ರೈಂಡ್ ಮಾಡಲಿಕ್ಕೆ ಸರಿ ಬರೋದಿಲ್ಲ. ಓಕೆ, ಅಷ್ಟು ಆಯಿಲ್ ಕೂಡ ಇರಲಿಯಾ ಏನು? ಇರಲಿ, ಅಂದರೆ ನಮಗೆಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಫ್ರೈ ಮಾಡಿ ಬಂದಿರಲ್ಲ. ಓಕೆ ಸರ್, ಹಾಗಾದರೆ ಅದನ್ನು ಈಗ ಪ್ಲೇಟಿಗೆ ಹಾಕ್ತಿದ್ದೀರಲ್ಲ? ಓಕೆ, ನೋಡಿ ಇದು ಮೆಣಸು ಅಲ್ಲ? ಕೆಂಪು ಮೆಣಸು. ನಾನು ಒಂದು ಕಡೆ ಕೇಳಿಬಿಟ್ಟೆ, ಅಂದರೆ ಈಗ ಸಿದ್ಧಗಂಗಾ ಮಠ ಉಂಟಲ್ಲ, ಅಲ್ಲೆಲ್ಲ ಮಕ್ಕಳಿಗೆ ಒಂದು 12,000 ಮಕ್ಕಳಿಗೆಲ್ಲ ಊಟ ಎಲ್ಲ ಕೊಡ್ತಾರೆ. ಆದರೆ ಅಲ್ಲಿ ಕೂಡ ಸೇಮ್ ಇದೇ ಥರ, ಅಂದರೆ ಈಗ ತರಕಾರಿ ಎಲ್ಲ ಇದು ಮಸಾಲೆಗಳನ್ನೆಲ್ಲ ಮೊದಲೇ ಹಾಕಿ ರೆಡಿ ಮಾಡಿ ಇಡ್ತಾರೆ, ಪೌಡರ್ ಮಾಡಿ. ಅದೇ ಥರ ನೀವು ಈಗ ಮಾಡ್ತಾ ಇದ್ದೀರಲ್ಲ? ಎಸ್ ಮ್ಯಾಮ್, ನೀವು ಇದಕ್ಕೆ ಏನು ಇದು ಕುಂಟೆ ಮೆಣಸು ಅಂತ ಹೇಳ್ತಾರೆ, ಅದೇ ಯೂಸ್ ಮಾಡ್ತಾ ಇದ್ದೀರಲ್ಲ? ನಾರ್ಮಲ್ ಆಗಿ ನಾವು ಈ ಥರ ಮೆಣಸು ಇದ್ದರೆ ಯೂಸ್ ಮಾಡ್ಬೋದು ಈ ಥರಕ್ಕೆ. ಇಲ್ಲಂದರೆ ನಮ್ಮದು ರಾಯ್ಸ್ ಅವರ ಏನು ಅಷ್ಟು ಪೌಡರ್ಸ್ ಏನೋ ಎಲ್ಲ ಥರ ಇದು ಮಸಾಲೆ ಪೌಡರ್ಸ್ ಅದರಲ್ಲಿ ರೆಡಿ ಇರುತ್ತೆ. ಅಂದರೆ ಅವರ ಪೌಡರ್ಸ್ ಕೂಡ ಸೇಮು ನಾನು ಹೇಳಿದೆಲ್ಲ ಕಡಿದು ಮಾಡಿದ ರೀತಿಯಲ್ಲಿ ಅದು ಚೆನ್ನಾಗಿರುತ್ತೆ. ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದಲ್ಲ? ಟ್ರೈ ಮಾಡ್ತೇನೆ ಒಂದ್ಸಲ. ಓಕೆ, ಇವಾಗ ನೋಡಿ ಮೆಂತ್ಯ ಹಾಕ್ತಿದ್ದಾರೆ. ಓಕೆ, ನಾವಿಲ್ಲಿ ಅರ್ಧ kg ಚಿಕನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಾಕು ಮೆಂತ್ಯ. ಜಾಸ್ತಿ ಹಾಕಿದರೆ ಕಹಿ ಬರ್ತದೆ. ಆಮೇಲೆ ಈಗ ಇದಕ್ಕೆ ನೋಡಿ ಗರಂ ಮಸಾಲ ಹಾಕ್ತಿದ್ರೆ ನೋಡಿ, ಕಾಳು ಮೆಣಸು, ಏಲಕ್ಕಿ, ಮತ್ತು ಇದು ಅನಾನಸು, ಮೊಗ್ಗು ಮತ್ತು ದಾಲ್ಚಿನ್ನಿ, ಇದನ್ನೆಲ್ಲ ಹಾಕ್ತಾ ಇದ್ದೇನೆ. ಎಲ್ಲ ಗರಂ ಮಸಾಲೆ ಇದನ್ನು ಒಟ್ಟಿಗೆ ಸ್ವಲ್ಪ ಜಾಸ್ತಿ ಹಾಕಬಾರ್ದು. ಆಮೇಲೆ ಇಲ್ಲಿ ಜೀರಿಗೆ ಹಾಕ್ತಾ ಇದ್ದೇನೆ, 1 ಚಮಚದಷ್ಟು. ಹೆಚ್ಚಾಗಿ ಹಳ್ಳಿ ಪ್ರದೇಶದಲ್ಲೆಲ್ಲ ಈ ಥರ ಕಡಿದು ಮಾಡ್ತಾರಲ್ಲ? ಹೌದು, ಕಲ್ಲಿನಲ್ಲೆಲ್ಲ ಕಡಿದು ಗಮ್ಮತ್ತು ಮಾಡ್ತಾರೆ. ಹೌದು, ಕಲ್ಲಿನಲ್ಲಿ ಮಾಡೋ ಟೇಸ್ಟ್ ಜಾಸ್ತಿ. ನೋಡಿ, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಓಕೆ, 2 ಇಸ್ಲು ಹಾಕ್ತಿದ್ದೀರಲ್ಲ? ಓಕೆ, ಮನೆಯಲ್ಲಿ ನೀವೇ ಅಡುಗೆ ಮಾಡೋದು ಅಂತ ಹೇಳಿದ್ರಿ. ಮನೆಯವರೆಲ್ಲ ಹೆಲ್ಪ್ ಮಾಡ್ತಾರಾ ಹೇಗೆ? ನಾನು, ಹಸ್ಬೆಂಡ್ ಮತ್ತು ಮಕ್ಕಳು ಇರೋದಿಬ್ಬರು. ಎಲ್ಲರೂ ಸೇರಿ ಅಡುಗೆ ಮಾಡ್ತಾರಾ ಅಥವಾ ನೀವೇ ಮಾಡ್ತಾ ಇದ್ದೀರಾ? ಇಲ್ಲ, ನಾನೇ ಮಾಡ್ತೇನೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಓಕೆ, ನಮಗೆ ಅಂದರೆ ಅಗ್ರಿಕಲ್ಚರ್ ಇರೋದು. ಈಗ ಕೊತ್ತಂಬರಿ ಹಾಕ್ತಾರೆ. ಆ ಥರ ಕೃಷಿ ಎಲ್ಲ ಇರುವಾಗ ಎಲ್ಲರೂ ಮನೆಯಲ್ಲೇ ಇರ್ತೇವೆ, ಆವಾಗ ಎಲ್ಲರೂ ಸ್ಕೂಲಿಗೆ ಹೋಗ್ತಾರೆ. ಸೇರಿಕೊಂಡು ಈಗ ಅವನ ಫಂಕ್ಷನ್ ಎಲ್ಲ ಇದ್ದಾಗ ಒಟ್ಟಿಗೆ ಅಡುಗೆ ಮಾಡ್ತಾರಲ್ಲ? ಹೌದು. ಓಕೆ, ಏನು ಮಾಡ್ತಾರೆ ಯಜಮಾನರು? ಏನು ಮಾಡ್ತಿದ್ದಾರೆ? ನಮ್ಮದು ದನ ಉಂಟು, ಡೈರಿ. ಅದಕ್ಕೆ ಮತ್ತೆ ತೋಟ ಉಂಟು. ಓಕೆ, ನಾನು ಹಾಗೆಲ್ಲ ಕೇಳಿದ್ದು, ಅಡುಗೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಹಾಗೆ? ನೀವು ಏನು ಮಾಡ್ತೀರಾ ಅಂತ ಹಾಗೆ. ನಾನ್ ವೆಜ್ ಎಲ್ಲ ಅವರು ಸ್ಪೆಷಲಿಸ್ಟಾ? ಓಕೆ, ಒಳ್ಳೆ ಅಡುಗೆ ಮಾಡ್ತಾರಲ್ಲ? ಹಾಗೆ, ಇದು ಸಾಕು. ಓಕೆ, ಇದನ್ನೊಂದು ಪ್ಲೇಟ್ ಇದಕ್ಕೆ ತೆಗೆದಿಡುವ. ಮತ್ತು ಇದು ತೆಂಗಿನ ತುರಿ ಒಂದು ಸ್ವಲ್ಪ ಫ್ರೈ ಮಾಡುವ. ತೆಂಗಿನ ತುರಿ ಕೂಡ ಫ್ರೈ ಮಾಡಿ? ಅದು ಫ್ರೈ ಮಾಡಿದರೆ ಒಳ್ಳೆ ಫ್ಲೇವರ್ ಬರ್ತದೆ ಅಂತ ಅಷ್ಟೇ. ಈಗ ಇದಕ್ಕೆ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಅಂದರೆ ಚಿಕನ್ಗೆ ಹೆಚ್ಚಾಗಿ ನಾರ್ಮಲ್ ಆಗಿ ಮಸಾಲೆ ಇದ್ದರೆ ಚೆಂದ, ಅದಕ್ಕೆ ತೆಂಗಿನ. ಅದೇ ನಾವು ಸ್ವಲ್ಪ ತೆಂಗಿನಕಾಯಿ ಯೂಸ್ ಮಾಡೋದು ಕಡಿಮೆ ಅಲ್ಲ? ಇದಕ್ಕೆ ನಾನಿಲ್ಲಿ ಟೊಮೆಟೊ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಟೊಮೆಟೊ ಯೂಸ್ ಮಾಡದೆ ಮಾಡ್ತಾ ಇದ್ರಲ್ಲ? ಓಕೆ, ಇದನ್ನು ಒಂದು ತೆಗೆದಿಡುವ ಪ್ಲೇಟಿಗೆ. ಓಕೆ, ಇದಕ್ಕೆ ಹಾಕೋಣ? ಅಂದರೆ ಅದು ಸಪ್ರೇಟ್ ಹುಡಿ ಮಾಡ್ಕೋಬೇಕು ನಮಗೆ. ಇದು ಕೂಡ ಸಪ್ರೇಟ್ ಹುಡಿ ಮಾಡಬೇಕಾ? ಇದು ಹುಡಿ ಮಾಡಬೇಕಾಗಿಲ್ಲ,
ತೆಗೆದು. ಓಕೆ, ಈಗ ಇನ್ನೊಂದು ಬಾಣಲೆ ರೆಡಿ ಮಾಡಬೇಕಲ್ಲ. ಸ್ವಲ್ಪ ಆಯಿಲ್ ಹಾಕಿ. ಆಯಿಲ್ ಅಲ್ಲ? ಓಕೆ, ನಾವು ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಒಗ್ಗರಣೆಗೆ ಹೇಗೆ? ಹಾಂ, ಒಗ್ಗರಣೆಗೆ ಸಾಕ? 2 ಸ್ಪೂನ್ ಸಾಕು. ಹೇಳಿ ಮ್ಯಾಮ್, ನೀವು ಏನು ಅಡಿಗೆ ಬಿಟ್ಟು ಬೇರೆ ಏನಾನ ಹವ್ಯಾಸಗಳೇನಾದಿದ್ರೆ ಮನೆಯಲ್ಲಿ ಕೃಷಿ ಮಾಡುವುದು ಅಂತ ಹೇಳ್ತಿದ್ದೀರಾ, ಹಾಡುವುದು ಅಥವಾ ಸಂಘ ಸಂಸ್ಥೆ ಈ ಥರದ್ದೆಲ್ಲ? ಹಾಡ್ತೇನೆ. ಹಾಂ, ಹಾಡ್ತೀರಾ? ಓಕೆ, ಕ್ಲಾಸಿಗೆ ಏನಾದರೂ ಹೋಗ್ತಾ ಇದ್ದೀರಾ? ಹಾಂ, ಹೀಗೆ ನಾನು ಅಡಿಗೆ ಮಾಡುವಾಗ ಹಾಡ್ತಾ ಇದ್ದೀರಲ್ಲ. ಓಕೆ, ನೀವು ಮನೆಯಲ್ಲಿ ಒಳಗೆ ಯಾವ್ದು ರೇಡಿಯೋದಲ್ಲಿ ಹಾಡು ಕೇಳಿದ್ರೆ ನೀವೇ ಹಾಡೋದು ಅಂತ ಗೊತ್ತಾಗ್ತದೆ ಅದು. ಈರುಳ್ಳಿ ಹಾಕಿದೆ. ಓಕೆ, ಉದ್ದಕ್ಕೆ ಹೇಳಿದ್ರಲ್ಲ. ಓಕೆ, ಇವಾಗ ಇಲ್ಲಿ ಒಂದು ಕರಿಬೇವಿನ ಸೊಪ್ಪು ಹಾಕುವ. ಓಕೆ, ನೋಡಿದ್ದು ಈರುಳ್ಳಿ ಸ್ವಲ್ಪ ಫ್ರೈ ಆಯಿತು. ಓಕೆ, ಇವಾಗ ನಾವು ಇದು ಚಿಕನ್ ಹಾಕುವ. ಚಿಕನ್ ಹಾಕ್ತಿದ್ರಲ್ಲ, ಒಂದು ಅರ್ಧ ಕೆಜಿ ಅಷ್ಟು ಉಂಟು ಅಂತ? ಅರ್ಧ ಕೆಜಿ ಉಂಟು. ಓಕೆ, ಅರಸಿನ ಹುಡಿ ನೀವು ಹೇಳಿದ್ರಲ್ಲ ಮಸಾಲ ಅವ್ರು ಅದುಂಟು ಅಂತ, ಅದನ್ನೇ ಯೂಸ್ ಮಾಡ್ತೀನಿ. ಓಕೆ, ಮಸಾಲೆ ಅವ್ರದ್ದು, ಅರಿಶಿನ ಹುಡಿ, ರೈಸ್ ಅವ್ರದ್ದು ಎಷ್ಟು ಹಾಕಿ? ಎಷ್ಟಿಲ್ಲ ಹಾಕಿ, ಅದು ಸಾಕು ಸಾಕು. ನಾನ್ ವೆಜ್ ಅಂತ ಬಂದಾಗ ಅರಿಶಿನ ಹುಡಿ ಬೇಕೇ ಬೇಕಲ್ಲ? ಬೇಕೇ ಬೇಕು. ಇವಾಗ ನಾವು ಇದಕ್ಕೆ ಹುಣಸೆ ರಸವನ್ನು ಸೇರಿಸ್ತಾ ಇದ್ದೇನೆ. ನಾನು ಒಂದು ಟ್ರೆಡಿಷನಲ್ ಆಗಿ ನಾನು ಮಾಡ್ತಾ ಇರೋದು, ಅಂದರೆ ಮೊದಲೆಲ್ಲ ಟೊಮೆಟೊ, ಲಿಂಬೆ ಅದನ್ನೆಲ್ಲ ಬಳಸ್ತಾ ಇರಲಿಲ್ಲ. ಹೌದಾ? ಇವಾಗ ಲಿಂಬು ಕೂಡ ಇವಾಗೆಲ್ಲ ಯೂಸ್ ಮಾಡ್ತಾರೆ, ಟೊಮೆಟೊ ಯೂಸ್ ಮಾಡ್ತಾರೆ, ಲಿಂಬು ಯೂಸ್ ಕೆಲವರೆಲ್ಲ ಪದಾರ್ಥ ರೆಡಿ ಎಲ್ಲ ಆದಮೇಲೆ ಪ್ಲೇಟಿಗೆ ಹಾಕಿದ ನಂತರ ಮೇಲೆ ಕೂಡ ಹಾಕ್ತಾರೆ. ಇದಕ್ಕೆ ಹಾಕ್ಲಿಕ್ಕಿಲ್ಲ, ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಹುಣಸೆ ರಸ. ರಸ ಅಲ್ಲ? 1 ಸ್ಪೂನ್ ಆಗಷ್ಟು. 1 ಸ್ಪೂನ್ ಹುಣಸೆ ರಸ. ಉಪ್ಪು ಕೂಡ ಈಗ ಹಾಕಿಬಿಡುವ ನಾವು. ಮತ್ತೆ ಮುಚ್ಚಳ ಮುಚ್ಚಿ ಅದನ್ನು ಪುಡಿ ಮಾಡುವ. ಉಪ್ಪು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಹಾಂ, ಇದು ಹೇಳ್ಕೋಬೇಕಲ್ಲ ಚಿಕನ್. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಲಿಡ್ ಮುಚ್ಚಬೇಕಲ್ಲ? ಈಗ ಮುಚ್ಚುವರೊಳಗೆ ನಮ್ಮದು ಮಸಾಲೆ ರೆಡಿ ಆಗುತ್ತೆ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬಿಡುವ. ಓಕೆ, ಹಾಗಾದರೆ ನಿಮಗೀಗ ಮಿಕ್ಸ್ ಬೇಕಲ್ಲ? ಹೌದು, ನನಗೆ ಇದನ್ನು ಕಟ್ ಮಾಡಿ ಹಾಕ್ತೇನೆ, ಚೆನ್ನಾಗಿ ಹುಡಿ ಆಗ್ತದಂತ. ಮತ್ತು ಇದು ತುಂಬ ಫೈನಾಗಿ ಹುಡಿ ಆಗಬೇಕಾಗಿಲ್ಲ, ಸ್ವಲ್ಪ ತರ್ತರಿ ಇದ್ರೆ ಆಗ್ತದೆ, ಯಾಕಂದರೆ ಸುಕ್ಕ ಮಾಡ್ತಿರೋದು ನಾವು. ಹೌದು, ಇದು ಒಂದ್ಸಲ ಗ್ರೈಂಡ್ ಮಾಡಿ, ಇಲ್ಲದೆ ಆಗಲ್ಲ. ಓಕೆ, ನೋಡಿ ನಿಮಗೆಲ್ಲ ಮಿಕ್ಸಿ ಎಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ ಕರೆಕ್ಟ್ ಗೊತ್ತಿರುತ್ತಲ್ಲ ಅಡುಗೆ ಮಾಡೋರಿಗೆ. ಹಾಕಿ ಅಲ್ಲಿ ತರಬೇಕಾ? ಓಕೆ, ಈಗ ಉಳಿದನ್ನೆಲ್ಲ ಹಾಕ್ತಿದ್ರಲ್ಲ. ಈ ಥರ ಹುಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದ್ರೂ ಯೂಸ್ ಮಾಡ್ಬೋದು? ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ, ನಾವು ಚಿಕ್ಕ ಜಾರ್ ಯೂಸ್ ಮಾಡಿದ್ರಿಂದ ಮೆಣಸನ್ನೆಲ್ಲ 2 ಸತಿ ಹುಡಿ ಮಾಡಿಕೊಂಡ್ರಿಂದ ಬೇಗ ಆಗ್ತದಲ್ಲ? ಹೌದೌದು, ಇಲ್ಲಾಂದರೆ ಅಡಿಯಲ್ಲೇ ಹಾಗೆ ಗಟ್ಟಿ ಹೊಡಿತದೆ. ಇದು ಮತ್ತು ಇದು ನಾನು ಬಾಯ್ಲರ್ ಕೋರಿ ತಗೊಂಡಿದ್ದೆ. ಬಾಯ್ಲರ್ ಅಲ್ಲ, ಬೇಗ ಅದು ಬೇಗ ಬೇಯ್ತದೆ. ಹೌದು ಹೌದು. ಇವಾಗ ನಾವು ಇದಕ್ಕೆ ಅದು ತೆಂಗಿನ ತುರಿ ಇದನ್ನು ರೆಡಿ ಮಾಡುವ. ಓಕೆ, ಇದಕ್ಕೆ ಹಾಕುವ. ಓಕೆ, ಹಾಕ್ತೇನೆ ನಾನು. ಓಕೆ, ಈ ಥರ ತೆಂಗಿನ ಇದಕ್ಕೆ ಬೇಕಾದಷ್ಟು ಮಿಕ್ಸ್ ಮಾಡ್ಕೊಳ್ಳೋದಲ್ಲ? ಓಕೆ, ಈಗ ಮತ್ತೆ ನೀವು ಫುಲ್ ಹಾಕ್ತಿದ್ದೀರಲ್ಲ? ಹೌದೌದು. ಓಕೆ, ನಾನಂದರೆ ಅರ್ಧ ಕೆಜಿಗೆ ಎಷ್ಟು ಬೇಕು ಅಷ್ಟೇ ಮಾಡಿದ್ದೆ. ಹಾಂ, ಓಕೆ. ಮನೇಲಾದರೆ ನಮ್ಮದು ಮೆಕ್ಕಾಯಿ ಅವ್ರದ್ದು ಗ್ರೈಂಡರ್ ಅಥವಾ ಮಿಕ್ಸಿ ಏನಾದ್ರು ಇದ್ದರೆ ಜಾಸ್ತಿ ಎಷ್ಟು ಬೇಕಾದ್ರೂ ಮಾಡಿಕೊಂಡು ಒಮ್ಮೆಲೆ ಮಾಡಿಕೊಂಡು ಪುಡಿ ಮಾಡಿ ರೆಡಿ ಮಾಡಿಕೊಳ್ಬೋದಲ್ಲ? ಅದೇ ನಾನು ಆ್ಯಕ್ಚುಲಿ ಇದನ್ನು ಕೈಯಲ್ಲಿ ಹೀಗೆ ಮಾಡೋದು, ಮಿಕ್ಸ್ ಮಾಡೋದು. ಓಕೆ, ಈಗ ಸ್ಪೂನಲ್ಲಿ ಮಾಡ್ತೀನಿ. ಓಕೆ, ಕೈಯಲ್ಲಿ ಮಾಡಿದರೆ ಕೈ ರುಚಿ ಜಾಸ್ತಿ. ಹಾಂ, ಹೌದು. ಇದಕ್ಕೊಂದು ಚಿಟಿಕೆ ಅಷ್ಟು ಉಪ್ಪು ಹಾಕುವ. ಓಕೆ,
ನಾವು ಅಲ್ಲಿ ಹಾಕಿದ್ದೇವೆ, ಆದರೂ ಇದು ಮಸಾಲಕ್ಕೆ ಸ್ವಲ್ಪ ರುಚಿಗೆ ಅಷ್ಟು ಉಪ್ಪಲ್ಲ ಸಾಕು. ನಿಮ್ಮದು ಏನು ಅಲ್ಲಿ ಹಳ್ಳಿ ಪ್ರದೇಶ ಆಗ್ತದೆ ಹೇಗೆ? ಹೌದು. ಓಕೆ, ಅಂದರೆ ಹಳ್ಳಿಯವರೆಲ್ಲ ಹಾಗೆ ಅಂದರೆ ಕರೆಕ್ಟಾಗಿ ಕೈಯಲ್ಲಿ ಅಡುಗೆ ಅಂದರೆ ಆ ಥರ ಏನು ಕಡಪೆ ಕಲ್ಲೆಲ್ಲ ಅಂತ ಹೇಳ್ತಾರಲ್ಲ, ಕಲ್ಲನ್ನೆಲ್ಲ ಯೂಸ್ ಮಾಡಿ ಬಳಸೋದು. ಇವಾಗ ಇದಕ್ಕೆ ಹಾಕುವುದು ಕಡೆಯಾಗಿದಲ್ಲ. ಓಕೆ, ತೆಗೆದ ಬೆಂದಿದೆ ಕೂಡ ಅದು. ಓಕೆ, ಇವಾಗ ಇದಕ್ಕೆ ಹಾಕುವ. ಓಕೆ, ಗ್ಯಾಸ್ ಸ್ಲೋ ಐತೆ. ಓಕೆ. ನಮ್ಮ ಮನೇಲೆಲ್ಲ ಬೆಂದಿದೆ ಅಂತ ಹೇಳಿದರೆ ಒಂದು ಪೀಸನ್ನು ಬಾಯಿಗೆ ಹಾಕಿ ತಿಂದೇ ನೋಡೋದು. ನೀವಾದರೆ ಈ ಥರ ಇದು ಮಾಡ್ತಾರಲ್ಲ. ಸ್ಲೋ ಮೀಡಿಯಮ್ ಇದರಲ್ಲಿ ಸ್ಲೋ ಇದೆ. ಸ್ವಲ್ಪ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದಕ್ಕೆ ಇದಕ್ಕೆ. ಓಕೆ, ಅಂದರೆ ಮಸಾಲೆ ಹುಡಿ ಸ್ವಲ್ಪ ಕೂಡ ವೇಸ್ಟ್ ಆಗಬಾರ್ದು ಅಂತ. ಓಕೆ, ಸಾಕಾ? ಹಾಂ, ಸಾಕು. ಬೇರೆ ನೀರು ಯೂಸೇ ಮಾಡೋದಿಲ್ಲಲ್ಲ? ಇಲ್ಲ ಇಲ್ಲ, ನಿಮಗೆ ಸ್ವಲ್ಪ ಇದು ಇನ್ನೂ ಸಹ ನೀರು ಬೇಕಂತ ಇದ್ರೆ ಇವಾಗ ಸ್ವಲ್ಪ ನೀರು ಹಾಕೋಬಹುದು. ಹಾಂ, ಅದೇ ಗ್ರೇವಿ ಚೂರು ಬೇಕು ಅಂತ ಹೇಳಿದ್ರೆ ಮಾಡ್ಬೋದು. ಸುಕ್ಕನೆ ಕರೆಕ್ಟ್ ಆ ಥರ ಬೇಕು ಅಂತ ಹೇಳಿದ್ರೆ ಈ ಥರವೇ ಮಾಡಬೇಕು. ಹೌದು ಹೌದು, ಆ್ಯಕ್ಚುಲಿ ಇದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತಲ್ಲ. ಹೌದು ಹೌದು. ನೀರು ಬೇಕಂತ ಹೇಳಿದರೆ ಆ ತೆಂಗಿನ ಇದನ್ನು ಸ್ವಲ್ಪ ಕಡಿದ್ರೆ ಬೆಟ್ರ್. ಅದನ್ನು ನೀವು ರುಬ್ಕೋಬೇಕು ಸ್ವಲ್ಪ. ಇವಾಗ ನೋಡಿ ನಾನು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇವಾಗವೇ ಹಾಕ್ತಾ ಇದ್ದೇನೆ. ಓಕೆ, ಕೊತ್ತಂಬರಿ ಸೊಪ್ಪು ಟೇಸ್ಟ್ ಜಾಸ್ತಿ ಇರುತ್ತಲ್ಲ ತಿನ್ನಲಿಕ್ಕೆ. ಒಂದೊಂದು ಬಾಯಿಗೆ ಹಾಗೆ ಸಿಕ್ಕಿದ ಇದನ್ನು ಈಗ ನಾವು ಮುಚ್ಚಿಡಬೇಕು 1-2 ನಿಮಿಷ. ಇನ್ನೂ ವಾಪಸ್ ಮುಚ್ಚಬೇಕಾ? ಓಕೆ, ಅಷ್ಟಲ್ಲ. ಇದು ಲೋ ಮೀಡಿಯಮ್ ಇದೆಲ್ಲ ಇರಲಿ, ಮೀಡಿಯಮ್ ಇದರಲ್ಲೇ? ಇರಲಿ, ಲೋ ಇರಲಿ. ಓಕೆ, ಇದೀಗ 1-2 ನಿಮಿಷ ಸಾಕು. ಅಷ್ಟೊಳಗೆ ನಾವು ಈರುಳ್ಳಿ ಫ್ರೈ ಮಾಡುವ. ಇದಕ್ಕೆ ಒಗ್ಗರಣೆ ಹಾಕಬೇಕು. ಓಕೆ, ಹಾಗಾದರೆ ಈರುಳ್ಳಿ ಫ್ರೈ ಮಾಡಲಿಕ್ಕೆ ಒಲೆ ಉರಿಸ್ಬೇಕು. ಓಕೆ, ನಾವು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೇವೆ. ಸಾಕಾ? ಸ್ವಲ್ಪ ಸಾಕು. ನಾನು ಇವಾಗ ಇದಕ್ಕೆ ಈರುಳ್ಳಿ ಅಲ್ಲ? ಹಾಕ್ತಾ ಇದ್ದೇನೆ. ಓಕೆ, ಖಾಲಿ ಈರುಳ್ಳಿ ಮಾತ್ರ ಫ್ರೈ ಮಾಡಿ? ಈರುಳ್ಳಿ ಮಾತ್ರ ಫ್ರೈ ಮಾಡಬೇಕು. ಓಕೆ, ಹಾಂ, ಅಂದರೆ ಇದು ಮೇಲಿಂದ ಅದಕ್ಕೆ ಗಾರ್ನಿಷ್ ಮಾಡಿ. ಓಕೆ ಓಕೆ. ಇವಾಗ ಇದನ್ನು ತೆಗೆದು ನೋಡ್ತೇನೆ ಒಂದ್ಸಲ. ಓಕೆ, ನೋಡಿ ಆಗಿದೆ, ಚೆನ್ನಾಗಿ ಬಂದಿದೆಯಲ್ಲ. ಗ್ಯಾಸ್ ಇದ್ರದ್ದು ಆಫ್ ಮಾಡುವ. ಆಫ್ ಮಾಡೋದಲ್ಲ? ಓಕೆ, ಈ ಥರ ಎಲ್ಲ ಸುಕ್ಕ ಇದ್ದರೆ ಗಂಜಿ ಊಟಕ್ಕೆಲ್ಲ ಮಧ್ಯಾಹ್ನದ ನೀರು ದೋಸೆ ಇದ್ರೆ ತುಂಬ ನೀರು ದೋಸೆಗೆ ಒಳ್ಳೆ ಆಗ್ತದಾ? ಓಕೆ, ಇವಾಗ ಇದಾಯಿತು. ಓಕೆ, ಆಫ್ ಮಾಡೋದಾ? ಓಕೆ, ಆಫ್ ಮಾಡುವ. ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೂ ಹಾಕ್ತಾ ಇದ್ದೇನೆ. ಓಕೆ, ಚೆನ್ನಾಗಿ ಕಾಣಲಿ ಅಂತ. ಓಕೆ, ಬೇಡದಿದ್ರೆ ಕೊತ್ತಂಬರಿ ಸೊಪ್ಪು ಇಷ್ಟ ಇಲ್ಲದಿದ್ದರೆ ಹಾಕಬೇಕಾಗಿಲ್ಲ. ಇದನ್ನು ನಾವು ಸರ್ವ್ ಮಾಡಿ ಅದರ ಮೇಲೆ ಇದನ್ನು ಗಾರ್ನಿಷ್ ಮಾಡುವ. ಇದು ಜಸ್ಟ್ ಗಾರ್ನಿಷ್ ಮಾಡಲಿಕ್ಕೆ ಮಾತ್ರ ಮಾಡಿದ? ಇದರ ಮೇಲೂ ಹಾಕ್ಬೋದು. ಈಗ ನಾನು ಗಾರ್ನಿಷ್ ಮಾಡ್ತೇನೆ. ಓಕೆ, ಹಾಗಾದ್ರೆ ಆಫ್ ಮಾಡೋದಾ? ಬೇಡ, ಅದು ಫುಲ್ಲು ಬ್ರೌನ್ ಆಗಬೇಕು. ಓಕೆ, ಈರುಳ್ಳಿ ಅಂತೂ ಗಾರ್ನಿಷ್ಗೆ ರೆಡಿ ಆಯಿತು. ಬಂದ್ ಮಾಡುವ ಈಗ ಗ್ಯಾಸ್. ಅಂದರೆ ಈಗ ಗ್ಯಾಸ್ ಬಂದ್ ಮಾಡಿದರೆ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿಲದು ಬೇಯ್ತದೆ. ಓಕೆ ಓಕೆ, ಸರಿ. ಅದರಲ್ಲೇ ಬೇಯ್ತದೆ ಅದು. ಗ್ಯಾಸ್ ಉಳಿತಾಯ ಮಾಡ್ತಾ ಇದ್ದೀರಿ ನೀವು. ಓಕೆ, ಇವಾಗ ಇದನ್ನು ನಾವು ಸರ್ವ್ ಮಾಡುವ. ಓಕೆ, ಚಿಕನ್ ಅಂತೂ ರೆಡಿಯಾಗಿದೆ. ಇದೀಗ ನಾನು ಸರ್ವ್ ಮಾಡ್ತೇನೆ ಇಲ್ಲಿ. ಓಕೆ, ಈ ಥರ ಎಲ್ಲ ಚಿಕನ್ ಇದ್ದು ನಾವು ಸುಕ್ಕ ಮಾಡಿಕೊಟ್ರೆ ಚಿಕನ್ ಪ್ರಿಯರಿಗೆ ಭಯಂಕರ ಖುಷಿ ಅಲ್ಲ? ಹಾಂ, ನಿಮ್ಮ ಮನೆಯಲ್ಲೆಲ್ಲ ನಾನ್ ವೆಜ್ ಜಾಸ್ತಿ ಹೇಗೆ? ಹೌದು, ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ. ಎಲ್ಲ ನಾನ್ ವೆಜ್ ಅಲ್ಲ, ವೆಜ್ ತಿಂತೇವೆ. ಓಕೆ ಓಕೆ, ಈ ಥರ ಮೇಲಿಂದ ಬಾಯಿಗೆ ಹಾಗೆ ಒಂದೊಂದು ಸಿಕ್ಲಿ ಅಂತ ಒಳ್ಳೆ ಬರ್ತದೆ, ಚೆನ್ನಾಗಿರುತ್ತಲ್ಲ. ಅದು ಚಿಕನ್ ಸುಕ್ಕ, ಬಿಸಿ ಬಿಸಿಯಾದ ಚಿಕನ್ ಸುಕ್ಕ ರೆಡಿ. ನೀರು ದೋಸೆ ಎಲ್ಲ ಇದ್ದರೆ ಫುಲ್ ಖಾಲಿ ಮಾಡ್ಬೋದಲ್ಲ. ಚೆನ್ನಾಗಿ ಬಂದಿದೆ. ಅಂದರೆ ನೀವು ಈಗ ನಾರ್ಮಲ್ ಆಗಿ ಚಿಕನ್ ಸುಕ್ಕದಲ್ಲಿ ಬೇರೆ ಬೇರೆ ಟೈಪ್ ಮಾಡ್ತೀರಲ್ಲ, ಆದರೆ ನೀವು ತೆಂಗಿನಕಾಯನ್ನು ಹಾಗೆ ಹುರಿದು ಹಾಗೆ ಆ ಥರ ಮಾಡ್ತಾಯಿದ್ದೀರಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ಚಂದ್ರಿಕಾ ಮ್ಯಾಮ್ ಸಾಕಾಗಿರುವಂತಹ ಚಿಕನ್ ಸುಕ್ಕ ರೆಡಿ ಮಾಡಿ ಇಟ್ಟಿದ್ದಾರೆ. ಘಮ ಘಮ ಅಂತ ಮುಗಿ ಹೊಡಿತಾ ಉಂಟು. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಚಿಕನ್ ಸುಕ್ಕ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಬೆಳ್ಳುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ
ಒಣಮೆಣಸು, ಅರ್ಧ ಚಮಚದಷ್ಟು ಮೆಂತೆ, ಗರಂ ಮಸಾಲೆಗಳು, 1 ಚಮಚ ಜೀರಿಗೆ, ಕರಿಬೇವು, 2 ರಿಂದ 3 ಚಮಚದಷ್ಟು ಧನಿಯಾ ಬೀಜವನ್ನ ಒಂದಾದ ಮೇಲೊಂದು ಹಾಕಿ ಹುರಿದಿಟ್ಟುಕೊಳ್ಳಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ಆನಂತರ ತೆಂಗಿನ ತುರಿಯನ್ನು ಹುರಿದಿಟ್ಟುಕೊಳ್ಳಿ. ಬಳಿಕ ರುಬ್ಬಿದ ಮಸಾಲೆಗೆ ಉಪ್ಪು, ತೆಂಗಿನ ತುರಿ ಸೇರಿಸಿ ಚೆನ್ನಾಗಿ ಕಿವುಚಿಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಈರುಳ್ಳಿ, ಕರಿಬೇವು, ಕೋಳಿ ಮಾಂಸ, ಅರಿಶಿನ ಪುಡಿ ಹಾಕಿ ಹುರಿದು ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ತಯಾರಿಸಿದ ಮಸಾಲೆ ಹಾಕಿ ಬೆರೆಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು, ಹುರಿದ ಈರುಳ್ಳಿ ಸೇರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಚಿಕನ್ ಸುಕ್ಕ ರೆಡಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಯಿತು. 2 ಡಿಶ್ ಕೂಡ ನಮ್ಮ ಮುಂದೆ ರೆಡಿಯಾಗಿ ಕೂತಿದ್ದಲ್ಲ, ಅಲ್ಲ ನಾವು ಡಿಶ್ ಮುಂದೆ ರೆಡಿಯಾಗಿ ಕೂತಿದ್ದೇವೆ. ಯಾವುದಂತ ಟೇಸ್ಟ್ ನೋಡೋ ಫಸ್ಟ್. ಈಗ ಫಸ್ಟ್ ಸ್ವೀಟ್ ಮಾಡಿ. ಸ್ವೀಟ್ ನೋಡೋದಾ? ಆಮೇಲೆ ಚಿಕನ್. ಫಸ್ಟ್ ನೀವು ಸ್ವೀಟ್ ತಿಂದರೆ ಸ್ವಲ್ಪ ಫ್ಲೇವರ್ ಚೇಂಜ್ ಆಗ್ತದೆ. ಖಾರ ನೋಡಿ ಆಮೇಲೆ ಸ್ವೀಟ್ ತಿನ್ನುವಲ್ಲ. ಓಕೆ, ಚಿಕನ್ ಸುಕ್ಕ ಅಲ್ಲ? ಓಕೆ, ತಗೊಳ್ಳಿ ನೀವು ಕೂಡ. ಇದಂತೂ ಸಾಕಾಗಿಂದು ಕರೆಕ್ಟಾಗಿ ಬಂದಿದೆ. ಉಪ್ಪೆಲ್ಲ ಹಾಗೆ ನೀವು ಹೇಳಿದ್ರಿ ಉಪ್ಪೆಲ್ಲ ಜಾಸ್ತಿ ಆಗ್ತದೆ ಹಾಗೆ ಅಂತ ನೋಡಲಿಲ್ಲ ಅಂತ. ಬಟ್ ಇದು ಚೆನ್ನಾಗಿ ಬಂದಿದೆ. ಇದೆಲ್ಲ ನೀರು ದೋಸೆಗೆಲ್ಲ ಹೇಳಿ ಮಾಡಿಸಿದ್ರಲ್ಲ, ಪಕ್ಕ ಉಂಟು. ಅಂದರೆ ಈ ಥರ ನೀನು ಡ್ರೈ ಆಗಿ ಮಾಡಿದರೆ ಊಟ ಕೂಡ ಚೆನ್ನಾಗಿ ತಿನ್ಬೋದು. ಓಕೆ, ಇದು ಚೆನ್ನಾಗಿ ಬಂದಿದೆ. ನಾವು ಇದನ್ನಂತೂ ಕೂತ್ರೆ ಫುಲ್ ಅಂತೂ ಖಾಲಿ ಮಾಡ್ಬೋದು. ಓಕೆ, ಹಾಗಾದರೆ ಈಗ ಸ್ವೀಟ್ ಲಡ್ಡು ತಿನ್ನುವಲ್ಲ. ಈಗ ಇವತ್ತು ನನಗೆ ಮಾತ್ರ ಅಷ್ಟು ಇಷ್ಟಲ್ಲ. ಓಕೆ, ಇದು ರವೆ ಲಡ್ಡು ನಾವು ನಾರ್ಮಲ್ ಆಗಿ ತಿಂತೇವೆ, ಆದರೆ ನೀವು ಈ ಥರ ಇದಕ್ಕೆ ಪಾಕೆಲ್ಲ ಮಾಡದೆ ಹೀಗೆ ಮಾಡಿ ದಿಢೀರಾಗಿ ನಿಮಗೆ ತಿನ್ಬೇಕಂತಂದ್ರೆ ರಪ್ಪ ಮಾಡ್ಬೋದು. ಓಕೆ, ರವೆ ಲಡ್ಡು ತಿಳಿದ್ರೆ ಹಾಗೆ ಹುಡಿ ಬಾಯಿಗೆ ಹೋಗ್ತಾ ಉಂಟು. ಇದು ಕೂಡ ಚೆನ್ನಾಗಿ ಉಂಟು. ರವೆ ಲಡ್ಡು ಅಂತ ಹೇಳಿದ್ರೆ ಹಾಗೆಲ್ಲ ನಮಗೀಗ ಬಾಯಿಗೆ ಹಾಕಿದಾಗ ಕರಗ್ತದೆ, ಬೇಗ ಕರಗ್ತದೆ. ಅದು ನೀವು ದ್ರಾಕ್ಷಿ ಮತ್ತು ಹೆಚ್ಚಾಗಿ ಅದನ್ನು ತುಪ್ಪದಲ್ಲೇ ಮಾಡಿದ್ರಲ್ಲ, ಅದು ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಅನ್ನಿಸ್ತು ಮ್ಯಾಮ್. 2 ಅಡುಗೆ ಕೂಡ ಸಾಕಾಗಿ ಬಂದಿದೆ. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ ಒಂದು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ? ನನಗೆ ತುಂಬ ಖುಷಿ ಆಯಿತು. ಒಳ್ಳೆ ನೀವೆಲ್ಲ ನನಗೆ ಸ್ವಲ್ಪ ಕ್ಯಾಮರಾ ನೋಡುವಾಗ ಆ್ಯಕ್ಚುಲಿ ಹೆದರಿಕೆ ಆಗ್ತದೆ. ಅಲ್ಲ, ನೀವು ಯೂಟ್ಯೂಬ್ ವಿಡಿಯೋ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಕ್ಯಾಮರಾ ಇಲ್ಲಿ ಕ್ಯಾಮರಾ ಸೇಮ್ ಅಲ್ಲ? ಅಂದರೆ ಅದು ಏನಂದರೆ ನಾನೇ ವಿಡಿಯೋ ಮಾಡೋದು, ನಾನೇ ವಾಯ್ಸ್ ಕೊಡೋದು, ನಾನೇ ಎಡಿಟಿಂಗ್ ಮಾಡೋದು, ಅದರಲ್ಲಿ ಯಾರು ಇರಲ್ಲ ಅಲ್ಲಿ. ಇಲ್ಲಿ ಆದರೆ ಸ್ವಲ್ಪ ನಿಮಗೆ ನರ್ವಸ್ ಆಗ್ತದೆ ಅಂತ ಅಂದ್ಕೊಂಡ್ರು. ಬಟ್ ಚೆನ್ನಾಗಿ ಅಡುಗೆ ಬಂದಿದೆ. 2 ಕೂಡ ಡಿಶ್ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವ್ರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಚಂದ್ರಿಕಾ ಶೆಟ್ಟಿ ಅವರು ಸಾಕಾಗಿರುವಂತಹ ಒಂದು ಚಿಕನ್ ಮತ್ತು ಇನ್ನೊಂದು ರವೆ ಲಡ್ಡು 2 ಡಿಶ್ ಕೂಡ ಸಾಕಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.